ಎಲ್ಲರಿಗೂ ನಮಸ್ಕಾರ. ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ. ದಿನಕ್ಕೊಂದು ಕಗ್ಗದೊಂದಿಗೆ ನಾನು ಕರುಣಾಕರ ಬಳಕೂರು, ಗಾಯನದೊಂದಿಗೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಕಗ್ಗ ಮೌನದೊಳೋ ಮಾತಿನೊಳೋ ಹಾಸ್ಯದೊಳೋ ಹಾಡಿನೊಳೋ. ಮೌನದೊಳೋ ಮಾತಿನೊಳೋ ಹಾಸ್ಯದೊಳೋ ಹಾಡಿನೊಳೋ. ಮಾನವಂ ಪ್ರಣಯದೊಳೋ ವೀರ ವಿಜಯದೊಳೋ. ಮಾನವಂ ಪ್ರಣಯದೊಳೋ ವೀರ ವಿಜಯದೊಳೋ. ಏನೋ ಎಂತೋ ಸಮಾಧಾನಗಳು ಅರಸುತಿಯನು ಆನಂದವು ಆತ್ಮಗುಣ. ಏನೋ ಎಂತೋ ಸಮಾಧಾನಗಳನ್ನು ಅರಸುತಿಯನು ಆನಂದವು ಆತ್ಮಗುಣ. ಮಂಕುತಿಮ್ಮ. ಮೌನದೊಳು ಮಾತಿನೊಳು ಹಾಸ್ಯದೊಳು ಹಾಡಿನೊಳು. ಮಾನವಂ ಪ್ರಣಯದೊಳು ವೀರ ವಿಜಯದೊಳು. ಏನೋ ಎಂತೋ ಸಮಾಧಾನಗಳ ನರಸುತಿಹಂ ಆನಂದವಾತ್ಮಗುಣ. ಮಂಕುತಿಮ್ಮ ಆನಂದವಾತ್ಮಗುಣ. ಮಂಕುತಿಮ್ಮ. ಪ್ರಿಯರೇ, ಈ ಭೂಮಿಯ ಮೇಲೆ ಹುಟ್ಟಿರುವ ಮನುಷ್ಯ ಜೀವನವನ್ನು ಮಾಡುವಾಗ ಆನಂದಕ್ಕಾಗಿ ಹುಡುಕಾಟವನ್ನು ಮಾಡುತ್ತಾ ಇರುತ್ತಾನೆ. ಬದುಕಿನಲ್ಲಿ ಪರಮ ಉದ್ದೇಶವೇ ಆನಂದವನ್ನು ಪಡೆಯುವುದಾಗಿದೆ. ಆದರೆ ನಮ್ಮ ಪರಂಪರೆಯ ಕಾಲಘಟ್ಟದಿಂದ ಇಂದಿನ ಆಧುನಿಕ ಕಾಲಘಟ್ಟದವರೆಗೂ ನಮ್ಮ ಜೀವನ ಶೈಲಿಯಲ್ಲಿ ಹಲವು ಬದಲಾವಣೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಕೆಲವರು ಹೇಳ್ತಾರೆ ಕಾಲ ಬದಲಾಗಿದೆ ಅಂತ. ಆದರೆ ನಿಜಾರ್ಥದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸುವುದಾದರೆ ನಾವು ಬದಲಾವಣೆ ಆಗಿದ್ದೇವೆ ಎನ್ನುವುದನ್ನು ಒಪ್ಪಲು ತಯಾರಿಲ್ಲ. ಅಂದರೆ ಕಾಲ ಬದಲಾಗಿಲ್ಲ, ಕಾಲ ಇದ್ದ ಹಾಗೆ ಇದೆ. ಮನುಷ್ಯ ಬದಲಾವಣೆ ಆಗಿದ್ದಾನೆ. ಇಲ್ಲಿ ಎಷ್ಟಾದರೂ ನಾವು ಮನುಷ್ಯ ಜಾತಿಯಲ್ಲವೇ? ಜೀವನದಲ್ಲಿ ಆಸೆಗಳು 106 ಇವೆ. ಒಂದು ವರ್ಗ ನಾನು ಅಜರಾಮರವಾಗಿರಬೇಕು ಅಂತ ಆಲೋಚನೆ ಮಾಡ್ತದೆ. ಇನ್ನೊಂದು ವರ್ಗ ಓ ದೇವರೇ ಜೀವನವೇ ಸಾಕಾಗಿ ಹೋಗಿದೆ ಎನ್ನುವರು ಇದ್ದಾರೆ. ಈ ನಡುವೆ ಆನಂದಕ್ಕಾಗಿ ಹುಡುಕಾಟ ಮಾಡುವವರು ಮತ್ತೊಂದು ವರ್ಗ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಅಂತ ಕವಿವಾಣಿಯನ್ನು ಇಲ್ಲಿ ನಾವು ನೆನಪಿಸಿಕೊಳ್ಬಹುದು. ಹೊರ ಪ್ರಪಂಚದಲ್ಲಿ ಮನುಷ್ಯರ ಬದುಕನ್ನು ನಾವು ಅವಲೋಕಿಸಿದಾಗ ಕಾಣುವಂಥದ್ದು, ಕೆಲವರು ಮೌನವಾಗಿಯೇ ಆತ್ಮಾವಲೋಕನವನ್ನು ಮಾಡಿದರೆ, ಇನ್ನು ಕೆಲವರು ಮಾತನಾಡುತ್ತಲೋ ಜಂಜಾಟಗಳ ನಡುವೆ ತಿಳಿಯಾದ ಹಾಸ್ಯವನ್ನು ಮಾಡುತ್ತಲೋ, ಅಥವಾ ದಣಿದಿರುವ ತನುವಿಗೆ ಮನಕ್ಕೆ ಹಾಡುತ್ತಲೋ, ಪ್ರೀತಿ ಪ್ರೇಮಗಳಲ್ಲೋ ಪರಾಕ್ರಮದಿಂದ ಜಯಿಸಿದಾಗಲೋ ಹೇಗೋ ಹಾಗೆ ಮನಸ್ಸಿಗೆ, ಅವರವರ ಮನಸ್ಸಿಗೆ ಯಾವುದಾದರೂ ಒಂದು ವಿಧದಿಂದ ಸಂತೋಷ ಸಮಾಧಾನಗಳನ್ನು ಹುಡುಕುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಬೇರೆ ಬೇರೆ ಮೂಲಗಳಿಂದ ಮಾರ್ಗಗಳಿಂದ ಭಾವನೆಗಳನ್ನು ಪ್ರಶಾಂತಗೊಳಿಸುತ್ತಿದ್ದಾರೆ. ಹೀಗೆ ನಮ್ಮನ್ನು ಸದಾಕಾಲ ಸಕ್ರಿಯವಾಗಿರುವ ಆ ಪರಮಚೇತನವು ಎಲ್ಲ ಭಾವನೆಗಳನ್ನು ಅನುಭವಿಸುತ್ತಾ ಇರುವುದೇ ನಿಜವಾದ ಆತ್ಮಗುಣ ಎಂದು ಪ್ರಸ್ತಾಪಿಸುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ. ಆನಂದವು ಆತ್ಮಕ್ಕೆ ಸ್ವಭಾವವನ್ನು ಇರುವುದನ್ನು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗ್ತದೆ. ಕನಕದಾಸರು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಕೀರ್ತನೆಯ ಕೊನೆಯ 2 ಸಾಲುಗಳಲ್ಲಿ ಹೀಗೆ ಹೇಳ್ತಾರೆ: ಉನ್ನತ ಕಾಗಿ ನೆಲೆಯಾದಿ ಕೇಶವನ ಧ್ಯಾನ ಮನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ ಅನ್ನುವ ಮಾತು ಎಷ್ಟು ಶ್ರೇಷ್ಠವಾದದ್ದು ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಪ್ರಿಯರೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾನು ಬರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಶುಭ ದಿನ. ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿ, ಮಾಸ್ಕನ್ನು ಧರಿಸಿ, ಕರೋನಾದಿಂದ ದೂರವಿರಿ.